ಹಣಕಾಸು ಸ್ಥಿರತೆಯಳಿದು ರಾಜಕೀಯ ಪ್ರಭಾವ ಕಳೆದು 12ರಲ್ಲಿ ಭಾರತ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. 2025ರ 195 ದೇಶಗಳ ಪ್ರಪಂಚ ಶಕ್ತಿಯ ಪಟ್ಟಿಯಲ್ಲಿ ಭಾರತವು 12ರ ಸ್ಥಾನ ಹಿಡಿದಿರುವುದು ಸ್ವಾಗತಾರ್ಹವಾದರೂ ಪ್ರಶ್ನೆ ಉಳಿದಿರುವುದೇಕೆ ನೋಡೋಣ. ಪ್ರಪಂಚದ ಶಕ್ತಿಶಾಲಿ ದೇಶಗಳ 2025ರ ಪಟ್ಟಿ ಬಿಡುಗಡೆಯಾಗಿದ್ದು ಭಾರತವು 10ರೊಳಗೆ ಸ್ಥಾನ ಪಡೆಯಲು ವಿಫಲವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಭಾರತವು ಹಿಮ್ಮುಖವಾಗಿ ನಡೆಯುತ್ತಿದೆಯೋ ಎಂಬ ಅನುಮಾನ ಇದರಿಂದ ಮತ್ತಷ್ಟು ಬಲಗೊಂಡಿದೆ. ಯಥಾಪ್ರಕಾರ ಭಾರತದ ಕೆಲವರು ಭಾರತವು ಪಟ್ಟಿಯ 10ರೊಳಗೆ ಸ್ಥಾನ ಪಡೆಯದಿರಲು ಕಾರಣ ಜಾಗತಿಕ ರಾಜಕೀಯವೇ ಎಂದು ಪ್ರಶ್ನಿಸಿದ್ದಾರೆ. ಒಂದು ವೇಳೆ ಜಾಗತಿಕ ರಾಜಕೀಯವು ಕಾರಣವಾಗಿದ್ದಲ್ಲಿ ಭಾರತವು ರಾಜಕೀಯದಲ್ಲೂ ಹಿಮ್ಮುಖ ನಡಿಗೆ ಆರಂಭಿಸಿದೆ ಎಂದು ತಿಳಿಯಬೇಕಾಗುತ್ತದೆ. 2025ರ ಶಕ್ತಿಶಾಲಿ ದೇಶಗಳ ಫೋರ್ಬ್ಸ್ ಪಟ್ಟಿಯಲ್ಲಿ ಭಾರತವು 12ನೆಯ ಜಾಗ ಪಡೆದಿದೆ. ಶಕ್ತಿಶಾಲಿ ದೇಶ ಎಂದು ಯಾವ ಬಗೆಯಲ್ಲಿ ಲೆಕ್ಕ ಹಾಕುತ್ತಾರೆ? ರಾಜಕೀಯ ಪ್ರಭಾವ, ಹಣಕಾಸು ಸಂಪನ್ಮೂಲಗಳು ಹಾಗೂ ಮಿಲಿಟರಿ ಬಲ ಇವುಗಳನ್ನು ಆಮೂಲಾಗ್ರವಾಗಿ ಗಮನಿಸಿ ಶಕ್ತಿಶಾಲಿ ದೇಶ ಯಾವುದೆಂದು ಲೆಕ್ಕ ಹಾಕಲಾಗುತ್ತದೆ. ಅದರ ಜೊತೆಗೆ ಅಂತಾರಾಷ್ಟ್ರೀಯವಾಗಿ ಒಳಗೊಳ್ಳುವಿಕೆ ಮತ್ತು ಮೈತ್ರಿಯನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಲಾಗುತ್ತದೆ. 195 ದೇಶಗಳ ಪಟ್ಟಿಯಲ್ಲಿ ಭಾರತವು 12ರಲ್ಲಿ ಇದೆ ಎಂದರೆ ತೀರಾ ಕಳಪೆಯೇನಲ್ಲ, ಆದರೆ ಸಾಲದು ಎಂಬುದು ಸ್ಪಷ್ಟ. ಭಾರತವು ಜಗತ್ತಿನ ಅತಿ ದೊಡ್ಡ ಮಾನವ ಸಂಪನ್ಮೂಲ ಹೊಂದಿದೆ. ಹಾಗಿದ್ದು ಭಾರತದ ಸ್ಥಾನ ನಿರ್ಣಯ ಮಾಡುವಾಗ ಅದು ಪರಿಗಣಿಸಲ್ಪಡದ್ದು ಏಕೆಂದು ಕೆಲವರ ಪ್ರಶ್ನೆ. ಆದರೆ ಜನ ಸಂಪನ್ಮೂಲವನ್ನು ಪರಿಗಣಿಸಿದ್ದರಿಂದ ಭಾರತಕ್ಕೆ 12ನೇ ಸ್ಥಾನವಾದರೂ ಸಿಕ್ಕಿದೆ. ಇಲ್ಲದಿದ್ದರೆ ಅದು ಇರುತ್ತಿರಲಿಲ್ಲ ಎಂದು ಹೇಳುವವರು ಇದ್ದಾರೆ. ಈ ಶಕ್ತಿಶಾಲಿತನಕ್ಕೆ ಪರಿಗಣಿಸುವಾಗ ಕೆಳಗಿನ 5 ಅಂಶಗಳ ಜಾಗತಿಕ ಸರಾಸರಿಯನ್ನು ಕೂಡ ತೆಗೆದುಕೊಳ್ಳಲಾಗುತ್ತದೆ. ಒಬ್ಬ ನಾಯಕ, ಆರ್ಥಿಕ ಪ್ರಭಾವ, ರಾಜಕೀಯ ಪ್ರಭಾವ, ಬಲಯುತವಾದ ಜಾಗತಿಕ ಗೆಳೆಯರ ಬಳಗ ಹಾಗೂ ಮಿಲಿಟರಿ ಶಕ್ತಿ ಇವೆಲ್ಲದರಲ್ಲೂ ಭಾರತದ ಸ್ಥಾನ ನಿರ್ಣಯವು ಸ್ವಾಗತಾರ್ಹ ನೆಲೆಯನ್ನು ಹೊಂದಿದೆ ಎಂದು ತಿಳಿಯಬಹುದು. ಫೋರ್ಬ್ಸ್ ಪಟ್ಟಿ ಮಾಡುವಾಗ ಸಂಪರ್ಕಿಸುವ ಸಂಸ್ಥೆಗಳಲ್ಲಿ BAV ಗುಂಪು ಪ್ರಮುಖವಾದುದು. ಇದು ಜಾಗತಿಕ ಮಾರುಕಟ್ಟೆಯ ಸಂವಹನ ಸಂಪರ್ಕ ಸಂಸ್ಥೆಯಾಗಿದೆ. ಇನ್ನೊಂದು WPP. ಇದು ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾನಿಲಯದ ವಾರ್ಟನ್ ಶಾಲೆಯ ಸಂಶೋಧಕ ಪ್ರೊಫೆಸರ್ ಡೇವಿಡ್ ರೇಬಿಸ್ಟೆನ್ ನಿರ್ವಹಣೆಯದ್ದಾಗಿದೆ. ಇವೆಲ್ಲವೂ US ನ್ಯೂಸ್ ಹಾಗೂ ಜಾಗತಿಕ ವರದಿ ಸಂಯೋಜಿತ ಮಾಹಿತಿಗಳು ಈ ಪಟ್ಟಿ ತಯಾರಿಸಲು ಇರುವ ಮೂಲ ಆಕರಗಳಾಗಿವೆ. ಉತ್ತರ ಅಮೆರಿಕ ಖಂಡದ ಅಮೆರಿಕ ಸಂಯುಕ್ತ ಸಂಸ್ಥಾನವು ಜಾಗತಿಕ ಶಕ್ತಿಶಾಲಿ ದೇಶಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ. 34.5 ಕೋಟಿ ಜನರಿರುವ ಈ ದೇಶದ GDP $30.34 ಟ್ರಿಲಿಯನ್ ಆಗಿದೆ. GDP ಎಂದರೆ ಗ್ರೋಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ಸ್ ಎನ್ನುವುದು ದೇಶೀಯ ಉತ್ಪಾದನೆ ಮತ್ತು ಹಣ ಚಲಾವಣೆಯನ್ನು ಗುರುತಿಸಲು ಇರುವ ಮಾರ್ಗವಾಗಿದೆ. ಮುಖ್ಯವಾಗಿ ನಿಶ್ಚಿತ ಕಾಲಾವಧಿಯಲ್ಲಿ ಒಂದು ದೇಶದಲ್ಲಿ ಉತ್ಪಾದನೆಯಾಗುವ ವಸ್ತುಗಳು ಅದಕ್ಕೆ ಸಿಗುವ ಸೇವೆ ಮತ್ತು ವ್ಯವಹಾರವನ್ನು ಒಳಗೊಂಡುವುದರ ಮೊತ್ತವನ್ನು GDP ಎಂದು ಹೇಳುತ್ತಾರೆ. 2ನೆಯ ಸ್ಥಾನದಲ್ಲಿದೆ ಚೀನಾ. ಏಷ್ಯಾದ 141.9 ಕೋಟಿ ಜನರಿರುವ ಈ ದೇಶದ GDPಯು $19.53 ಟ್ರಿಲಿಯನ್ ಆಗಿದೆ. 3ನೆಯ ಜಾಗೆಯಲ್ಲಿ ಯುರೇಷಿಯಾ ಖಂಡದ ರಷ್ಯಾ ಇದೆ. 14.40 ಕೋಟಿ ಜನಸಂಖ್ಯೆಯ ಇಲ್ಲಿನ GDPಯು $2.2 ಟ್ರಿಲಿಯನ್ ಇದೆ. ಒಟ್ಟು ಮೊತ್ತ ಮಾತ್ರವಲ್ಲ, ಇತರ ಅಂಶಗಳು ಸ್ಥಾನ ನಿರ್ಣಯದಲ್ಲಿ ಮುಖ್ಯ. ಬ್ರಿಟನ್ನಿನ GDPಯು $3.73 ಟ್ರಿಲಿಯನ್ ಆಗಿದ್ದರೂ ಅದು 4ನೆಯ ಸ್ಥಾನದಲ್ಲಿದೆ. ಯುರೋಪ್ ಖಂಡದ ಈ ದೇಶದ ಜನಸಂಖ್ಯೆಯು 6.91 ಕೋಟಿ. ಈಗ ಮೂಡಣದ ಹಾಗೂ ಪಡುಬಣದ ದೇಶಗಳ ನಡುವೆ ಶಕ್ತಿ ಸಮತೋಲನ ಸಾಧ್ಯ ಎನ್ನುವುದು ಈ ಪಟ್ಟಿಯಿಂದ ಸ್ಪಷ್ಟ. ಆದರೆ ಜನಸಂಖ್ಯಾ ಸ್ಫೋಟವು ಏಷ್ಯಾದ ಬಹು ದೊಡ್ಡ ಸಮಸ್ಯೆಯಾಗಿದೆ. ಏಕೆ? ಬನ್ನಿ ನೋಡೋಣ. ಯುರೋಪಿನ ಜರ್ಮನಿಯು 8.45 ಕೋಟಿ ಜನಸಂಖ್ಯೆ ಹೊಂದಿದೆ ಹಾಗೂ $4.92 ಟ್ರಿಲಿಯನ್ GDPಯೊಡನೆ ಪಟ್ಟಿಯಲ್ಲಿ 5ನೆಯ ಸ್ಥಾನದಲ್ಲಿದೆ. ಏಷ್ಯಾದ ತೆಂಕಣ ಕೊರಿಯಾ 6ನೇ ಸ್ಥಾನದಲ್ಲಿರುವ ದೇಶ. 5.17 ಕೋಟಿ ಜನಸಂಖ್ಯೆಯ ಇದು $1.95 ಟ್ರಿಲಿಯನ್ GDPಯಾಗಿದೆ.
ಯುರೋಪಿನ ಫ್ರಾನ್ಸ್ನದು 7ನೇ ಸ್ಥಾನ. ಇಲ್ಲಿರುವ ಜನಪ್ರಮಾಣವು 6.65 ಕೋಟಿ ಹಾಗೂ ಜಿಡಿಪಿ $3.28 ಟ್ರಿಲಿಯನ್ ಆಗಿದೆ. 8ನೇ ಸ್ಥಾನದಲ್ಲಿ ಕೂಡ ಏಷ್ಯಾದ ಜಪಾನ್ ಇದೆ. 12.37 ಕೋಟಿ ಜನಸಂಖ್ಯೆಯ ಇದು $4.39 ಟ್ರಿಲಿಯನ್ ಜಿಡಿಪಿಯದಾಗಿದೆ. 9 ಮತ್ತು 10ನೆಯ ಸ್ಥಾನಗಳಲ್ಲೂ ಏಷ್ಯಾದ ಸೌದಿ ಅರೇಬಿಯಾ ಮತ್ತು ಇಸ್ರೇಲ್ ದೇಶಗಳಿವೆ. 3.39 ಕೋಟಿ ಜನಸಂಖ್ಯೆಯ ಸೌದಿಯು 1.14 ಟ್ರಿಲಿಯನ್ ಜಿಡಿಪಿ ಹೊಂದಿದೆ. ಟ್ರಿಲಿಯನ್ 9ನೇ ಸ್ಥಾನಕ್ಕೆ ಮುಗಿದು ಇಸ್ರೇಲ್ 550.91 ಬಿಲಿಯನ್ ಜಿಡಿಪಿ ಹೊಂದಿದೆ. ಇಲ್ಲಿನ ಜನಸಂಖ್ಯೆ ಕೂಡ ಕೋಟಿಯಲ್ಲಿ ಇಲ್ಲ, 93.8 ಲಕ್ಷವಿದೆ. ಇಸ್ರೇಲಿನ ಮಿಲಿಟರಿ ಶಕ್ತಿ ಅದನ್ನು 10ರಲ್ಲಿ ನಿಲ್ಲಿಸಿದೆ. ಯುಎಸ್ಎ ರಾಶಿ ಹಾಕಿದ್ದಲ್ಲದೆ ತಾನು ಆಧುನಿಕ ಯುದ್ಧ ವಿಮಾನ, ಹಡಗುಗಳನ್ನೆಲ್ಲ ಇಸ್ರೇಲ್ ನಿರ್ಮಿಸಿಕೊಂಡಿದೆ. ಈ ಪಟ್ಟಿಯ ಮೂಲಕ ಒಂದಂತೂ ಸ್ಪಷ್ಟ, ಇಂದು ಪೂರ್ವದ ದೇಶಗಳು ಪಾಶ್ಚಾತ್ಯ ದೇಶಗಳಿಗೆ ಸಮಬಲವಾಗುವಂತೆ ಶಕ್ತಿಶಾಲಿ ದೇಶಗಳಾಗಿ ಬೆಳೆದಿದೆ. ಆದರೆ ಏಷ್ಯಾದ ಅತಿ ಮುಖ್ಯ ಸಮಸ್ಯೆ ಜನದಟ್ಟಣೆಯಾಗಿದೆ. ಅತಿಯಾದ ಜನಸಂಖ್ಯೆಯು ಮಾನವ ಸಂಪನ್ಮೂಲವಾದರೂ ಕೂಡ ಅದು ಸಂಪತ್ತನ್ನು ಹೆಚ್ಚೆಚ್ಚು ಕರಗಿಸುವ ಅಂಶವೂ ಆಗಿರುತ್ತದೆ. ನಿರುದ್ಯೋಗಕ್ಕೂ ಕಾರಣವಾಗುತ್ತದೆ. ಭಾರತವು ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯ ದೇಶ, ಲೋಕದ 4ನೆಯ ಅತಿ ದೊಡ್ಡ ಮಿಲಿಟರಿ ಶಕ್ತಿ, ಪ್ರಪಂಚದ 5ನೆಯ ಆರ್ಥಿಕ ಬಲದ್ದಾಗಿದೆ. ಆದರೂ 12ನೇ ಸ್ಥಾನವೇಕೆ? ಮುಖ್ಯವಾಗಿ ಭಾರತದ ಮಿಲಿಟರಿ ಬಲವು ಇನ್ನೂ ಬಹುತೇಕ ಆಮದನ್ನು ನಂಬಿರುವುದಾಗಿದೆ. ಭಾರತದ ಆರ್ಥಿಕ ಬಲವು ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಸ್ಥಿರತೆಯನ್ನು ಸಾಧಿಸಿತ್ತು. ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವುದರಿಂದ ಜಗತ್ತಿನ 3ನೇ ಆರ್ಥಿಕತೆಯ ಹೊಸ್ತಿಲಲ್ಲಿ ನಿಂತಿತ್ತು. ಆದರೆ ಇಂದು ಭಾರತವು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ದೇಶವೂ ಅಲ್ಲ. ಹಣಕಾಸು ಸ್ಥಿರತೆಯು ಎಲ್ಲೋ ಕಳೆದು ಹೋಗಿದೆ. ಜೊತೆಗೆ ದೇಶದ ಸಾಲ ಭಾರವೂ ಹೆಚ್ಚಿದೆ. ಭಾರತದ ಜಿಡಿಪಿಯು 5.5 ಟ್ರಿಲಿಯನ್ ಇದೆ. ಅದು ದೊಡ್ಡ ದೇಶಕ್ಕೆ, ವಿಸ್ತೃತ ಜನ ಮೊತ್ತಕ್ಕೆ ಸಮನಾದುದಲ್ಲ. ಭಾರತದ ಮೈತ್ರಿ ಬಳಗ, ರಫ್ತು ವ್ಯವಹಾರ, ವಿದೇಶಿ ವಿನಿಮಯ ಮೀಸಲು ಈ ದೇಶದ ವ್ಯಾಪ್ತಿಯಲ್ಲಿ ಸಣ್ಣದೇ ಆಗಿದೆ. ದೇಶದ ರಾಜಕೀಯ ವ್ಯಾಪ್ತಿ, ಪ್ರಾಪ್ತಿ, ಪ್ರಭಾವ ಹೇಳುವುದೇ ಬೇಡ. ಇಸ್ರೇಲಿನಂಥ ಒಂದೆರಡು ದೇಶಗಳನ್ನು ಬಿಟ್ಟರೆ ಜಗತ್ತಿನ ಬಹುತೇಕ ದೇಶಗಳು ದೇಶದ ರಾಜಕೀಯವನ್ನು ಟೀಕಿಸುತ್ತಿವೆ. ನೆರೆಯ ಮಾಲ್ಡೀವ್ಸ್, ನೇಪಾಳ, ಈಗ ಬಾಂಗ್ಲಾದೇಶ ಮೊದಲಾದವುಗಳು ಕೂಡ ಭಾರತದ ರಾಜಕೀಯ ಪ್ರಭಾವವನ್ನು ಧಿಕ್ಕರಿಸಿವೆ ಎನ್ನುವುದು ಗಮನಿಸಬೇಕಾದ ಅಂಶವಾಗಿದೆ. ಶಕ್ತಿಶಾಲಿ ದೇಶವೆನ್ನುವುದು ಮೊದಲನೆಯದಾಗಿ ಧನಬಲ, ಎರಡನೆಯದಾಗಿ ಮಿಲಿಟರಿ ಬಲ, ಮೂರನೆಯದಾಗಿ ರಾಜಕೀಯ ಬಲ. ಭಾರತವು ಬಾಹುಬಲದ ರಾಜಕೀಯದಲ್ಲಿ ನಿಂತರೆ ಇನ್ನಷ್ಟು ಜಾರಬೇಕಾಗುತ್ತದೆ ಎನ್ನುತ್ತಾ ಹಣಕಾಸು ಸ್ಥಿರತೆಯಳಿದು ರಾಜಕೀಯ ಪ್ರಭಾವ ಕಳೆದು 12ರಲ್ಲಿ ಭಾರತ ಇಂದಿನ ವಿಶೇಷ ಕಾರ್ಯಕ್ರಮದಿಂದ ಈಚೆಗೆ ಬರುವ. ನಮಸ್ಕಾರ. ಇದು ಇವತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.